ಸೊಲ್ಮೇಲು ನಮ್ಮ ಕುಡ್ಲಾ ತುಳು ವಾರ್ತೆಲು ಯಾನು ಡಾಕ್ಟರ್ ಪ್ರಿಯಾ ಹರೀಶ್ ಇತ್ತೆ ವಾರ್ತೆದ ವಿವರ ವ್ಯಾಕ್ಸಿನ್ ಇನ್ಸುಲಿನ್ ಇಂಚಿತ್ತಿ ಜೀವ ರಕ್ಷಕ ಮರ್ದುಲು ಸಾಗವನ ಪುರ್ತುಡು ಅರ್ಧದಾತು ತ್ರಾಣ ಕಳೆವೊಣ್ವ ಅಂಚಾದು ಅವಿನ ಕಾತುನರೆ ರೆಫ್ರಿಜರೇಷನ್ ಸಾಧನ ಅಗತ್ಯ ಅಂದು ಜಿಲ್ಲಾ ಆರೋಗ್ಯ ಅಧಿಕಾರಿ ಡಾಕ್ಟರ್ HR ತಿಮ್ಮಯ್ಯ ಪಂತೇರು ದಕ್ಷಿಣ ಕನ್ನಡ ಜಿಲ್ಲಾ ಆರೋಗ್ಯ ಇಲಾಖೆಗೂ ಮಣಿಪಾಲ ಫೌಂಡೇಶನ್ ಬುಧವಾರ ರೆಫ್ರಿಜರೇಷನ್ ಸಾಧನಗಳನ್ನು ಒದಗಾದಿತ್ತದು ಈ ಪೊರ್ತುಡು ಆರ್ಪಾತಿರಿಯರು ವ್ಯಾಕ್ಸಿನ್ ಇನ್ಸುಲಿನ್ ಬ್ಲಡ್ ಸಿರಮ್ ಬೊಕ್ಕ ಬೇತೆ ಜೈವಿಕ ಮರ್ದದ ವಸ್ತುಲು ಹಾಳಾಮಂದಿನಂಚ ರಕ್ಷಣೆ ಮಲ್ಪರೆ ಅನುಕೂಲ ಅಪ್ಪನಂಚ ಪೋರ್ಟೇಬಲ್ ರೆಫ್ರಿಜರೇಷನ್ ಸಾಧನಲಿನ ಮಣಿಪಾಲ ಫೌಂಡೇಶನ್ ದ ನೆಲೆಟ್ಟು ದಕ್ಷಿಣ ಕನ್ನಡ ಜಿಲ್ಲೆದ ಆರೋಗ್ಯ ಇಲಾಖೆಗೂ ಕೊಡುಗೆಯಾದ ಕೊಡ್ತುಂಡು ಕುಡ್ಲದ ಜ್ಯೋತಿ ಡಾಕ್ಟರ್ BR ಅಂಬೇಡ್ಕರ್ ಸರ್ಕಲ್ ದಲ್ಪದ KMC ಆಸ್ಪತ್ರೆ ಬುಧವಾರ ನಡೆತಿನ ಕಾರ್ಯಕ್ರಮಟ್ಟು ಮಣಿಪಾಲ ಫೌಂಡೇಶನ್ ಪರವಾದ ಕುಡ್ಲ KMC ಆಸ್ಪತ್ರೆದ ಪ್ರಾದೇಶಿಕ ಮುಖ್ಯ ಕಾರ್ಯತವನ್ನಾಧಿಕಾರಿ ಸಗೀರ್ ಸಿದ್ದಿಕಿ ಪತ್ತೊಂಜಿ ಇಮೋಲಿಯಾ ಪೋರ್ಟೇಬಲ್ ಬ್ಯಾಟರಿ ಚಾಲನದ ಮೆಡಿಕಲ್ ಗ್ರೇಡ್ ರೆಫ್ರಿಜರೇಟರ್ ಸಾಧನೊಲೆನ ಜಿಲ್ಲಾ ಆರೋಗ್ಯ ಬೊಕ್ಕ ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ HR ತಿಮ್ಮಯ್ಯರಿಗೆ ಕೈಪಗತ್ತಿರು RCH ಅಧಿಕಾರಿ ಡಾಕ್ಟರ್ ರಾಜೇಶ್ ಡಾಕ್ಟರ್ ಸಿಂಧು ಪ್ರಸಾದ್ ಡಾಕ್ಟರ್ ಸುಜಯ್ ಭಂಡಾರಿ ಬೊಕ್ಕ ಬೇತೆ ಅಧಿಕಾರಿಗಳು ಈ ಪೊರ್ತುಡಿತ್ತಿರು ಸಗೀರ್ ಸಿದ್ದಿಕಿ ಪಾತಿರ್ದು ಜೀವ ರಕ್ಷಕ ಮರ್ದ ವ್ಯಾಕ್ಸಿನ್ ಸಾಗವನ ಪೊರ್ತುಡು ಹಾಳಾವನಿನಂಚ ರಕ್ಷಣೆ ಮಲ್ಪನ ಬಾರಿ ಅಗತ್ಯ ಈ ಬಗೆಟ್ಟು ಸಾಧನಲಿನ ಆರೋಗ್ಯ ಇಲಾಖೆಗೂ ಮಣಿಪಾಲ್ ಫೌಂಡೇಶನ್ ಕೊಡುಗೆಯಾದ ಕೊಡ್ತುನೊಂದು ಪಂಡಿರು ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ HR ತಿಮ್ಮಯ್ಯ ಪಾತಿರ್ದು ಒಂದು ಸಮೀಕ್ಷೆದ ಪ್ರಕಾರ ವ್ಯಾಕ್ಸಿನ್ ಇನ್ಸುಲಿನ್ ಬೊಕ್ಕ ಬೇತೆ ಜೀವರಕ್ಷಕ ಮರ್ದುಲು ಸಾಗಟದ ಪೊರ್ತುಲು 50% ಶಕ್ತಿ ಕಳೆಯುನುಂಡು ಅವಿತ ಶಕ್ತಿನ ಕಾತನರೆ ರೆಫ್ರಿಜರೇಷನ್ ಸಾಧನಲು ಅಗತ್ಯ ಮಣಿಪಾಲ್ ಫೌಂಡೇಶನ್ ಪೋರ್ಟೇಬಲ್ ರೆಫ್ರಿಜರೇಷನ್ ಸಾಧನಲಿನ ಒದಗಾಯಿನವು ಸರ್ಕಾರಿ ಖಾಸಗಿ ಪಾಲ್ದಾರಿಕೆ ಮುಖ್ಯ ಪಂಪನೆತ ಗುರ್ತು ಎಂದು ಪಂಡಿರು ಕಾರ್ಯಕ್ರಮಟ್ಟು ಬೇತೆ ಬೇತೆ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಬೊಕ್ಕ ಸಮುದಾಯ ಆರೋಗ್ಯ ಕೇಂದ್ರಗಳಿನ ಕೆಲಸದ ಕುಲು ಇತ್ತದು ಅಕ್ಲೆಗ್ ಈ ಸಾಧನಲೇನು ಪಟ್ಟಿಯರು education which is another core focus group area for Manipal group. Then apart from that, women empowerment, skilling the population and providing them opportunities for employment, and also along with that participating in projects which are impacting the community, whether it is environmental project or social projects. So that is something has been the theme of Manipal Foundation, and over the last so many years the trust or the foundation has been steadfast in providing these services to the population. So thanks to Mr. Haridhar Chandra, the CEO of Manipal Foundation, and the entire Manipal Foundation team for acting so quickly and actually funding the equipment so that population in the rural areas and the semi-urban areas where there is a dearth of such facilities can actually benefit. 400 ಯೂನಿಟ್ ಕೇಳಿದ್ರೆ ಅಷ್ಟು ಹ್ಯೂಜ್ ಅಮೌಂಟ್ ಆಗೋದ್ರಿಂದ ಅಟ್ಲೀಸ್ಟ್ ಒಂದು 20 ಕೇಳಿ ನಾವು ರಿಮೋಟ್ ಸಬ್ ಸೆಂಟರ್ಗಳಿಗೆ ಕೊಟ್ಟರೆ ಪೈಲಟ್ ಸ್ಟಡಿ ಮಾಡಿ ಅದನ್ನು ಉಪಯುಕ್ತತೆಯನ್ನು ನಾವು ಪ್ರತಿ ತಿಂಗಳು ರಾಜ್ಯಕ್ಕೆ ಕಳಿಸ್ಬೇಕು. ಸೊ ಅದನ್ನು ಸ್ಟಡಿ ಆದಮೇಲೆ ಇಡೀ ಜಿಲ್ಲೆಗೆ ಮುಂದಿನ ಹಂತಗಳಲ್ಲಿ ಇಡೀ ರಾಜ್ಯಕ್ಕೆ ವಿಸ್ತರಿಸೋ ಸಾಧ್ಯತೆ ಇದೆ. ಅದಕ್ಕೆ ಒಂದು ಕಾಂಕ್ರೀಟ್ ಡಾಟಾ ನಾವು ಕಲೆಕ್ಟ್ ಮಾಡಬೇಕಾಗಿದೆ. ಅದಕ್ಕೋಸ್ಕರ ನಿಮ್ಮನ್ನು ಆಯ್ಕೆ ಮಾಡ್ಕೊಂಡಿದ್ದೀವಿ. ವಿವಿಧ ಮಾನದಂಡಗಳಿಗೆ ಅನುಸಾರವಾಗಿ ತಾವು ದಯವಿಟ್ಟು ಇದನ್ನು ಸರಿಯಾಗಿ ಬಳಸ್ಕೊಳ್ಳಿ. ಒಂದು ಒಳ್ಳೆ ವರದಿ ಕೊಡೋಣ. ವರದಿಯಿಂದ ನಾವು ಇಡೀ ಜಿಲ್ಲೆಗೆ ಅದು ಬರುವಂತಾಗಲಿ ಅಂತ ಹೇಳಿ ನಾನು ಆಶಿಸ್ತೀನಿ. ಸಂವಿಧಾನ ಬದಲ್ತು ದಾಂಡಲ ಮುಸಲ್ಮಾನರಿಗೂ ಮೀಸಲಾತಿ ಜಾರಿ ಮಲ್ಪ ಅಂದು ಒತ್ತು ಮುಖ್ಯಮಂತ್ರಿ DK ಶಿವಕುಮಾರ್ ಪಂತೆರಂದು ದೂರ್ದು ಭಾರತೀಯ ಜನತಾ ಪಕ್ಷ ಅಂಗಾರೆ ಕುಡ್ಲಡು ಪ್ರತಿಭಟನೆ ನಡಪಾದಂಡು. ವಿಧಾನಸಭೆಟ್ಟು ದುಂಬುದಿನ ಗುತ್ತಿಗೆಡು ಮುಸಲ್ಮಾನರಿಗೂ 4% ಮೀಸಲಾತಿ ವಿಚಾರವಾದ ಬಿಜೆಪಿ ಬಲವಾಯಿನ ವಿರೋಧ ಮಲ್ತಂಡಲ್ಲ ಸದನುಡು ಬಿಜೆಪಿದ ಗಲಾಟೆದ ನಡುಟ್ಲ ಮೀಸಲಾತಿ ಮಸೂದೆನು ಒತ್ತೊಂದೆರು ಸ್ಪೀಕರ್ ಪೀಠದಡೆ ಏರ್ದು ಪೋಯಿನ ಕಾರಣಡು 18 ಜನ ಶಾಸಕರ ಅಮಾನತು ಮಲ್ತದಾತಂಡು ಸಂದರ್ಶನ ಒಂಜೆಟ್ಟು ಒತ್ತು ಮುಖ್ಯಮಂತ್ರಿ DK ಶಿವಕುಮಾರ್ ಸಂವಿಧಾನ ಬದಲ್ತು ದಾಂಡಲ ಮೀಸಲಾತಿ ಜಾರಿ ಮಲ್ಪ ಅಂದು ಪಂತೆರಂದು ದೂರ್ನ ಬಿಜೆಪಿ ರಾಜದೋರ್ಮೇಡು ಪ್ರತಿಭಟನೆ ದೀವೊಂದುಂಡು ಕುಡ್ಲದ ಕುದ್ಮಲ್ ರಂಗರಾವಪುರ ಭವನದ ಎದುರ್ದ ಡಾಕ್ಟರ್ BR ಅಂಬೇಡ್ಕರ್ ಮೂರ್ತಿಗೂ ಮಾಲೆ ಪಾಡ್ದು ಬಿಜೆಪಿ ನಾಯಕರು ಪ್ರತಿಭಟನೆದ ಸಭೆ ನಡಪಾದಿರು. ದಕ್ಷಿಣ ಕನ್ನಡ ಜಿಲ್ಲೆದ ಮಾತ ಬಿಜೆಪಿ ಶಾಸಕರು ಪಾಲ್ದೆ ತಂದು ಏವ್ರ ತೋಜಾದಿರು. ಈ ಮಸೂದೆಗೂ ವಿರೋಧ ತೋಜೇನೇ ಕಾದು ಬಿಜೆಪಿದ 18 ಶಾಸಕರನ್ನು ಅಮಾನತು ಮಲ್ತದನೆಂದು ಬಿಜೆಪಿ ಶಾಸಕರು ದೂರ್ದರು. ಕಾಂಗ್ರೆಸ್ ಪಕ್ಷ ಸಂವಿಧಾನ ವಿರೋಧಿಯಾದ ನಡೆತೊಂದುಂಡು ಇತ್ತೆ ಅಖಿಲನೇ ಒತ್ತು ಮುಖ್ಯಮಂತ್ರಿ ಸಂವಿಧಾನ ಬದಲ್ಪನ ಪಾತ್ರ ಪಂತೆರೆಂದು ಆರ್ಪಂಡಿರು. DK ಶಿವಕುಮಾರ ಯೋಚನೆಯಲ್ಲಿ ಏನಿದೆ ಅಂತ ಹೇಳಿದ್ರೆ, ಒಂದು ವೇಳೆ ಮುಸಲ್ಮಾನರ ವೋಟ್ ಬ್ಯಾಂಕ್ ನಮಗೆ ಬೇಕಾದರೆ ಇನ್ನು ದೊಡ್ಡ ಮಟ್ಟದಲ್ಲಿ SC ST ಅವರಿಗೆ ಯಾವ ರೀತಿಯ ರಿಸರ್ವೇಷನ್ ಕೊಡ್ತಾ ಇದ್ದೇವೆ ಅದನ್ನು ಕಮ್ಮಿ ಮಾಡಿ
ಅಲ್ಲಿ ಅವರಿಗೆ ಸಿಕ್ಕುವಂಥ ಎಲ್ಲ ಸವಲತ್ತುಗಳನ್ನು ಕಮ್ಮಿ ಮಾಡಿ ಅದು ನನ್ನ ಮುಸಲ್ಮಾನರಿಗೆ ವೋಟರ್ಸ್ ಯಾರಿದ್ದಾರೆ ಅವರಿಗೆ ಕೊಡುವಂಥ ಪ್ರಯತ್ನವನ್ನು ಡಿ.ಕೆ. ಶಿವಕುಮಾರ್ ಓಪನ್ ಆಗಿ ಮಾಡ್ತಾ ಇದ್ದಾರೆ. ಅಂಬೇಡ್ಕರ್ ಆ ಸಮಯದಲ್ಲಿ ಹೇಳಿದರು, ಇದೊಂದು ಕುಲಗೆಟ್ಟ ಪಕ್ಷ ಕಾಂಗ್ರೆಸ್ ಪಕ್ಷ, ಈ ಪಕ್ಷವನ್ನು ಈವಾಗಲೇ ಬಂದ್ ಮಾಡಬೇಕನ್ನುವಂಥ ಮಾತನ್ನು ಅಂಬೇಡ್ಕರ್ ಅವರು ಆ ಸಮಯದಲ್ಲಿ ಹೇಳಿದರು. ನಮಗೆ ಈಗ ಪ್ರಸ್ತುತ ತೋರ್ತದೆ ಯಾವ ರೀತಿಯಲ್ಲಿ ಒಂದು ದೇಶವನ್ನು ಹಾಳು ಮಾಡುವಂಥ, ದೇಶದಲ್ಲಿರುವಂಥ ಹಿಂದೂ ಮುಸಲ್ಮಾನರನ್ನು ನಡುವೆಯಲ್ಲಿ ಕಂದಕ ತೋಡುವಂಥ ವ್ಯವಸ್ಥೆಯಲ್ಲಿ ಡಿ.ಕೆ. ಶಿವಕುಮಾರ್ ಮತ್ತು ಅವರು ಕಾಂಗ್ರೆಸ್ದವರ ಎಲ್ಲ ನಾಯಕರು ತೊಡಕೊಂಡಿದ್ದನ್ನು ನಮ್ಮ ಕಣ್ಮುಂದೆ ಬರ್ತಾ ಇದೆ. ಒಂದು ಕಡೆಗಳಲ್ಲಿ ನಮ್ಮ ಕೇಂದ್ರದ ಸಚಿವರಾಗಿರುವಂಥ ಅಮಿತ್ ಶಾಜಿಯವರು ಹೇಳಿಕೆ ಕೊಟ್ಟಂಥ ಸಂದರ್ಭದಲ್ಲಿ ಅದನ್ನು ತಿರುಚಿ ಇಡೀ ರಾಜ್ಯಾದ್ಯಂತ ಜಿಲ್ಲಾ ಬಂಧುಗಳಿಗೆ ಕರೆ ಕೊಟ್ಟಂಥ ಕಾಂಗ್ರೆಸ್ನ ನಾಯಕರು ಇವತ್ತು ಕಾಂಗ್ರೆಸ್ನ ಅಧ್ಯಕ್ಷರು ಕೊಟ್ಟಂಥ ಹೇಳಿಕೆಗೆ ಅವರು ಎಲ್ಲಿ ಅವಿತು ಕೂತ್ಕೊಂಡಿದ್ದಾರೆ ಅಂತ ಹೇಳೋದನ್ನು ಗೊತ್ತಾಗಬೇಕು. ಇವತ್ತು ಈಗಾಗಲೇ ಮಾತಾಡುವಾಗ ಉಮಾನಾಥ್ ಕೋಟ್ಯಾನ್ ಅವರು ಒಂದು ಮಾತನ್ನು ಹೇಳಿದರು, ಸಂವಿಧಾನ ತಿದ್ದುಪಡಿಯನ್ನು 106 ಬಾರಿ ಮಾಡಿದ್ಯಾರು? ಕಾಂಗ್ರೆಸ್. ಇವತ್ತು ಡಿ.ಕೆ. ಶಿವಕುಮಾರ್ ಉಪಮುಖ್ಯಮಂತ್ರಿ ಸ್ಥಾನ ಅಥವಾ ಬೇರೆ ಬೇರೆ ಸ್ಥಾನವನ್ನು ಪಡ್ಕೊಂಡದಕ್ಕೆ ಕಾರಣ ಯಾರು? ಸಂವಿಧಾನ. ಹಾಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂಥ ಸಂವಿಧಾನ ಇವತ್ತು ಎಲ್ಲ ಬಂಧುಗಳಿಗೆ ಮುಖ್ಯವಾಹಿನಿ ಬರಲಿಕ್ಕೆ ಅವಕಾಶಗಳಾಯಿತು. ಆದರೆ ಇವತ್ತು ಬಾಬಾ ಸಾಹೇಬ್ ಅವರು ಕೊಟ್ಟಂಥ ಸಂವಿಧಾನವನ್ನು ನಾವು ಅದನ್ನೇ ತಿದ್ದುಪಡಿ ಮಾಡಿ ಅಲ್ಪಸಂಖ್ಯಾತರಿಗೆ 4% ಮೀಸಲಾತಿಯನ್ನು ಕೊಡುವಂಥ ಕೆಲಸ ಕಾರ್ಯಗಳಿಗೋಸ್ಕರ ನೀವು ಮಾತಾಡ್ತೀರಾ. ಪೆಟ್ರಿಕ್ ಕಾಮಿಲ್ ಮೋರಸ್, ಜೋಯಲ್ ಪಿರೇರಾ, ಸುಬೀನಾ ಮೋತೇಶ್ ಕಾಂಬ್ರೇಕರ್ ಇಂಚ ಕೊಂಕಣಿ ಸಾಧಕರಿಗೆ ಕರ್ನಾಟಕ ಕೊಂಕಣಿ ಸಾಹಿತ್ಯ ಅಕಾಡೆಮಿ ಮರ್ಯಾದೆ ಪ್ರಶಸ್ತಿ ಕೊಟ್ಟನಲಿಸ ಮೈಸೂರದ ಕೊಂಕಣ್ ಭವನಡು ನಡೆತಲು. ಕರ್ನಾಟಕ ಕೊಂಕಣಿ ಸಾಹಿತ್ಯ ಅಕಾಡೆಮಿದ 2024 ಸಾಲದ ಮರ್ಯಾದೆ ಪ್ರಶಸ್ತಿ ಬೊಕ್ಕ ಪುರಸ್ಕಾರ ಕಾರ್ಯಕ್ರಮ ಮೈಸೂರು ನಡೆತಿಂದ. ಮೈಸೂರದ ಕೊಂಕಣಿ ಭವನೋಡು ನಡೆತಿನ ಲೇಸಡು ಚಾಮರಾಜನಗರ ವಿಧಾನಸಭಾ ಶಾಸಕರು ಕೆ. ಹರೀಶ್ ಗೌಡ ಉದೀಪನ ಮಲ್ತೆರು. ಕರ್ನಾಟಕ ಕೊಂಕಣಿ ಸಾಹಿತ್ಯ ಅಕಾಡೆಮಿ ಗುರುಕಾರ್ಯರು ಜೋಕಿಮ್ ಸ್ಟ್ಯಾನ್ಲಿ ಅಲ್ವಾರಿಸ್ ಗುರುಕಾರ್ಯ ವಹಿಸಿದ್ದರು. ಈ ಪೊರ್ತಡು ಕೊಂಕಣಿ ಸಾಹಿತ್ಯ ಕ್ಷೇತ್ರಡು ಸಾಧನೆ ಮಲ್ದಿನ 4 ಜನ ಸಾಹಿತಿಗಳಿಗೂ ಸಾಧಕರಿಗೂ ತಮ್ಮನದ ಮರ್ಯಾದೆ ಮಲ್ತೆರು. ಪೆಟ್ರಿಕ್ ಕಾಮಿಲ್ ಮೊರಾಸ್, ಜೋಯಲ್ ಪಿರೇರಾ, ಸುಬೀನಾ ಮೊತೇಶ್ ಕಾಂಬ್ರೇಕರ್ರಿಗೂ ಅಕಾಡೆಮಿ ಮರ್ಯಾದೆ ಪ್ರಶಸ್ತಿ, ಫೆಲ್ಸಿ ಲೋಬೋ ಬೊಕ್ಕ ವಲೇರಿಯನ್ ಸಿಕ್ವೇರಾ ಮಕ್ಕಳಿಗೆ ಬೂಕದ ಪುರಸ್ಕಾರ ಸಂದಾಯಿತ ಮಲ್ತೆರು. ಕನ್ನಡ ಬೊಕ್ಕ ಸಂಸ್ಕೃತಿ ಇಲಾಖೆ ಮೈಸೂರು ವಿಭಾಗದ ಜಂಟಿ ನಿರ್ದೇಶಕರು ವಿ.ಎನ್. ಮಲ್ಲಿಕಾರ್ಜುನ ಸ್ವಾಮಿ ಪಾತಿರ್ದು ತನ್ಕಲಿನ ಅಪ್ಪೆ ಭಾಷೆದ ಒಟ್ಟುಗೂ ಕನ್ನಡ ಬೊಕ್ಕ ಸಂಸ್ಕೃತಿ ಭಾಷೆನ ಉರಿಪ ಒಂದು ಮಾತಾ ಸಾಹಿತಿ ಕಲಾವಿದರಿಗೂ ಸೊಲ್ಮೆ ಸಂದಾವೆಂದು ಪಂಡಿರು. ವಲೇರಿಯನ್ ಡಿಸೋಜಾ, ಕೊಂಕಣಿ ಕ್ರಿಶ್ಚಿಯನ್ ಅಸೋಸಿಯೇಷನ್ ಗುರುಕಾರ್ಯರು ಜಾನ್ ಡಿಸೋಜಾ, ಕಾರಂತಿರು ಜಾಯ್ಸ್ ಸಿಕ್ವೇರಾ, ಅಕಾಡೆಮಿ ಸದಸ್ಯರು ನವೀನ್ ಲೋಬೋ, ರೊನಾಲ್ಡ್ ಕ್ರಾಸ್ತಾ, ಸಮರ್ಥ ಭಟ್, ದಯಾನಂದ ಮಡ್ಡೇಕರ್, ಅಕ್ಷತಾ ನಾಯಕ್ ಪಾಲ್ಗೊಂಡಿರು. ಇವತ್ತು ಕರ್ನಾಟಕ ಕೊಂಕಣಿ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ನಾನು ತುಂಬ ಸಂತೋಷದಿಂದ ಪಾಲ್ಗೊಂಡಿದ್ದೀನಿ. ಈ ಕಾರ್ಯಕ್ರಮ ಒಂಥರ ವಿಶಿಷ್ಟವಾದಂಥ ಕಾರ್ಯಕ್ರಮ, ಅದರಲ್ಲೂ ಮೈಸೂರು ನಗರದಲ್ಲಿ ನಡೀತಿರೋದ್ರಿಂದ ನನಗೆ ತುಂಬ ಖುಷಿ ಆಯ್ತಾ ಇದೆ. ಬಿಸಿಲು ಮಳೆಯನ್ನೇ ಊರೂರು ಸುತ್ತಿ ಅವ್ರ ಸಾಹಿತ್ಯವನ್ನು ಉಳಿಸಿರುವಂಥದ್ದು ನಿಜವಾಗ್ಲೂ ಅದೆಲ್ಲ ಒಂಥರ ದೊಡ್ಡ ವಿಚಾರ. ಆ ಥರ ಎಲ್ಲ ಮನಸ್ಸಿನಲ್ಲೂ ಬರಲ್ಲ. ಅದು ನಮ್ಮ ಭಾಷಿಕರು ಕಡಿಮೆ ಜನಸಂಖ್ಯೆ ಇರ್ಬೋದು. ಪೋರ್ಚುಗೀಸರಿಂದ ನೇರವಾಗಿ ಸ್ಥಳೀಯರ ಮೇಲೆ ದಬ್ಬಾಳಿಕೆ ಶುರುವಾದದ್ದು ಮತ್ತು ಅದನ್ನು ಎದುರಿಸಿ ನಿಲ್ಲಬೇಕಾದಂಥ ಅನಿವಾರ್ಯತೆಗೆ ಮೊದಲು ಭಾರತೀಯರಲ್ಲಿ ಸಿಕ್ಕಿದ್ದು ನಮ್ಮ ಕೊಂಕಣಸ್ಥರು. ನೋಡಿ, ಅವರು ಬಂದಾಗ ಅವ್ರಿಗೆ ಬೇಕಾಗಿದ್ದದ್ದು ಮುಖ್ಯವಾಗಿ ವ್ಯಾಪಾರದ ಕೋಟೆಗಳನ್ನು ಅವರು ಸಮುದ್ರಯಾನಕ್ಕೆ ಹತ್ತಿರವಿರುವಂತಹ ಬಂದರು ಪ್ರದೇಶಗಳನ್ನೇ ಹುಡುಕಿ ಅಲ್ಲೇ ಕೋಟೆಗಳನ್ನು ಅವರ ಕಲೋನಿಗಳನ್ನು ಸ್ಥಾಪಿಸಬೇಕಾಗಿತ್ತು. ಹಾಗಾಗಿಯೇ ಕಲ್ಲಿಕೋಟೆ Agnes Pinto Jatharpet, Tajikut Madaranga Sarasada.
ओमोगा सो आई वॉज ती आता स्वीकार करते ರೋಹನ್ ಕಾರ್ಪೊರೇಷನ್ ಜನಕ್ಲಿನ ಬೇಡಿಕೆಗಳಿಗೆ ಸರಿಯಾದ ಹೊಸ ನಮೂನೆದ ಇತ್ಯದ ಮಟ್ಟದ ಸೌಕರ್ಯಲಿನ ಇಲ್ಲು ವಸತಿ ಕಟ್ಟುವಣ ಕಟ್ಟುನೇಟು ಶ್ರೇಷ್ಠವಾಯಿನ ಪುದರ್ ಪಡಿತನೆಂದು ಡಾಕ್ಟರ್ ಎಂ.ಎನ್. ರಾಜೇಂದ್ರ ಕುಮಾರ್ ಪಂತೆರು ಅತ್ತವರ ಬಾಬಗುಡ್ಡೆಡು ರೋಹನ್ ನೆಸ್ಟ್ ಕಟ್ಟುವಣದ ಭೂಮಿ ಪೂಜೆ ಕಾರ್ಯಕ್ರಮಟ್ಟು ಆರ್ಪಾತಿರಿಯರು. ಕರಾವಳಿ ಕರ್ನಾಟಕದ ಪ್ರತಿಷ್ಠಿತ ರಿಯಲ್ ಎಸ್ಟೇಟ್ ಡೆವಲಪರ್ ಸಂಸ್ಥೆ ರೋಹನ್ ಕಾರ್ಪೊರೇಷನ್ ಕುಡ್ಲದ ಅತ್ತಾವರ ಬಾಬಗುಡ್ಡೆಡು ಹೊಸ ರೆಸಿಡೆನ್ಷಿಯಲ್ ಪ್ರಾಜೆಕ್ಟ್ ರೋಹನ್ ನೆಸ್ಟ್ ವಸತಿ ಕಟ್ಟುವಣ ಕಟ್ಟರೆ ಸೋಮವಾರ ಭೂಮಿ ಪೂಜೆ ನಡಪಾಂಡು. ಮಲಬಿನ್ನೆರು ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಕಾರ್ಯರಿ ಡಾಕ್ಟರ್ ಎಂ.ಎನ್. ರಾಜೇಂದ್ರ ಕುಮಾರ್ ಪಾತಿರದು ರೋಹನ್ ಕಾರ್ಪೊರೇಷನ್ ಜನಕ್ಲಿನ ಬೇಡಿಕೆಯನ್ನು ಸರಿಯಾದ ಹೊಸ ನಮೂನೆ ವಿಶೇಷ ವಿನ್ಯಾಸ ಇತ್ಯದ ಸೌಕರ್ಯಲಿನ ಇಲ್ಲು ವಸತಿ ಕಟ್ಟುವಣ ಕಟ್ಟುನೇಟು ಶ್ರೇಷ್ಠ ಪುದರ್ ಪಡೆತಲು ಜನಕ್ಲಿನ ವಿಶ್ವಾಸ ಪಡೆಯಿನ ಸಂಸ್ಥೆ ನನ್ನಲಾತ ಗುಣಮಟ್ಟದ ಸೇವೆದೊಟ್ಟಿಗೂ ಗೆಲ್ಮೆ ಪಡೆಯುವುದೆಂದು ಎಡ್ಡೆಪ್ಪ ಬಯಕಿಯರು. ಮಲಾಗ್ರಸಿಂಗ್ ರಿಜಿದ ಪ್ರಧಾನ ಧರ್ಮಗುರು ಬೋನ್ವೆಂಚರ್ ನಜರತ್ ಭೂಮಿ ಪೂಜೆ ಮಲ್ತದು ರೋಹನ್ ಮೊಂತೆರೋ ದೇವೇರ್ನ ಮಿತ್ತು ಬುಡಂದೆ ವಿಶ್ವಾಸದೀದು ಗೆಲ್ಮೆ ಪಡೆಯಿನಾರು ಅರೆನ ನನದ ಯೋಜನೆಲು ಗೆಲ್ಮೆ ಪಡೆಯುವುದೆಂದು ಆಶೀರ್ವಾದ ಮಲ್ತಿರು. ಶಾಸಕರು ವೇದವ್ಯಾಸ್ ಕಾಮತ್ ಪಾತಿರ್ದು ರೋಹನ್ ಕಾರ್ಪೊರೇಷನ್ ಸಾಧನೆಗೆ ಮೆಚ್ಚುಗೆ ತಿರುಪಾಯಿರು. ವಿಧಾನ ಪರಿಷತ್ ಸದಸ್ಯರು ಐವನ್ ಡಿಸೋಸ ಪಾತಿರ್ದು ರೋಹನ್ ಮೊಂತೆರೋ ನಿರ್ಮಾಣ ಕ್ಷೇತ್ರಡು ಸಾಧನೆ ಮಲ್ತಿನಿಗೆ ಪುಗಾರಿಯರು. ರೋಹನ್ ಕಾರ್ಪೊರೇಷನ್ ತಾಪಕೇರು ಬೊಕ್ಕ ಗುರ್ಕಾರಿ ರೋಹನ್ ಮಂತೆರೋ ಮಾಹಿತಿ ಕೊರ್ದು ರೋಹನ್ ನೆಸ್ಟ್ ಕುಡ್ಲ ನಗರದ ಬದುಕನ್ನು ಪಿರ ವ್ಯಾಖ್ಯಾನ ಮಲ್ಪನ ಉದ್ದೇಶಡು ಯೋಜನೆಗೆ ಸರಿಯಾದ ತಯಾರು ಮಲ್ತದಿನ ಯೋಗ್ಯವಾಯಿನ ವಸತಿ ಸಮುಚ್ಚಯ ಆತುಂಡು 50 ಎನ್ಮ ಎಡ್ಡೆ ವಿನ್ಯಾಸ ಮಲ್ತದಿನ 2 BHK ಇಲ್ಲಲೇನು ಹೊಂದುಂಡು. ಒಂದು ಮೂಜು ಮಾಳಿಗೆಡು ಉಂಡು. ಆಜನತ ಸುನ್ಪತ್ತ 5,715 ಚದರ ಅಡಿತಾತು ಮಲ್ಲ ಇಲ್ಲುಲು ಇತ್ತೆದ ನಗರ ಕುಟುಂಬ ಅಗತ್ಯಲಿಗೆ ಸರಿಯಾದ ವಿನ್ಯಾಸ ಮಲ್ತದನೆಂದು ಪಂಡೆರು. ಡಿಯೋನ್ ಮಂತೆರೋ ಶಶಿಧರ್ ಪೈ ಮಾರೂರು ದುಮ್ಮದ ಮೇಯರ್ ದಿವಾಕರ್ ಪಾಂಡೇಶ್ವರ ಮಹಾನಗರ ಪಾಲಿಕೆಡು ಕಾರ್ಪೊರೇಟರ್ ಆದಿತ್ಯನ ಶೈಲೇಶ್ ಪಾಲ್ದೆ ತೊಂಡೆರು. ರೋಹನ್ ಮೊಂತೆರೋ ಅವರ ಸಾಧನೆಯನ್ನು ಮಾಡುವಾಗ ಭಗವಂತನ ಆಶೀರ್ವಾದವನ್ನು ಬಲವಾಗಿ ನಂಬಿದವರು. ಅವರು ಮಾತ್ರವಲ್ಲ, ಅವರ ಕುಟುಂಬದ ಸದಸ್ಯರು ಕೂಡ ಈ ದೇವರ ಕೃಪೆ ಆಶೀರ್ವಾದದಿಂದ ಯಾವುದೇ ಕೆಲಸವನ್ನು ಮುನ್ನಡೆಯಲು ಹಾಗೂ ಅದನ್ನು ಪೂರ್ತಿಗೊಳಿಸಲು ಸದಾ ವಿನಯತೆಯನ್ನು ತೋರುವವರು. ಅದಕ್ಕಾಗಿ ಅವರಿಗೆ ಅಭಿನಂದನೆಗಳು. ಮಂಗಳೂರು ನಗರ ಅಭಿವೃದ್ಧಿಪಡಿಸಲು ಹಾಗೂ ಈ ನಗರದಲ್ಲಿರುವ ಶ್ರೇಷ್ಠ ಕಟ್ಟಡಗಳನ್ನು ನೋಡಿದಾಗ ಅದು ರೋಹನ್ ಮೊಂತೆರೋ ಅವರಿಗೆ ಸೀಮಿತವಾದದ್ದು. ಅದು ಅವರ ಮೂಲಕ ಸಂಪೂರ್ಣ ಆಗಿದೆ ಅಂತ ನಾವು ಪ್ರತ್ಯೇಕವಾಗಿ ಹೇಳಬೇಕಂತ ಇಲ್ಲ. ಎಲ್ಲ ಕೆಲಸ ಶುದ್ಧತೆಯಿಂದ ಉತ್ತಮವಾಗಿ ಯಾವುದೇ ಕುಂದುಕೊರತೆಗಳಲ್ಲಿಲ್ಲದೆ ಸರ್ವರಿಗೆ ಒಳಿತಾಗುವಂತೆ ಅದನ್ನು ನೆರವೇರಿಸ್ತಾರೆ. ಅದಕ್ಕಾಗಿ ಅವರಿಗೆ ಅಭಿನಂದನೆಗಳು. ಕೈಗೆ ಎಟಕುವ ದರದಲ್ಲಿ ಇವತ್ತೊಂದು ರೋಹನ್ ಅವರು ನೂತನವಾದಂಥ ಪ್ರಾಜೆಕ್ಟನ್ನು ಕೈಗೆತ್ತಿಕೊಂಡಿದ್ದಾರೆ. ಮಂಗಳೂರು ನಗರ ಅಂತ ಹೇಳಿದರೆ ಎಲ್ರಿಗೂ ನಾನೊಂದು ಸ್ವಂತವಾದಂಥ ಮನೆಯನ್ನು ಪಡ್ಕೊಳ್ಬೇಕು, ಕಟ್ಟಬೇಕು ಅಂಥೇಳುವಂಥ ಭಾವನೆ ಇರುವವರಿಗೆ ಅದರ ದರ 60, 70, 80 ಲಕ್ಷ ರೂಪಾಯಿ ಆಗ್ತದೆ ಅಂತೇಳುವಂಥ ಭಾವನೆ ಇರುವಾಗ ಕಡಿಮೆ ಕ್ರಯದಲ್ಲಿ ಒಂದು ಒಳ್ಳೆಯ ಕ್ವಾಲಿಟಿಯ ಮನೆಯನ್ನು ಕೊಡುವಂಥ ಒಂದು ವಿಶೇಷವಾದಂಥ ಚಿಂತನೆಯನ್ನು ರೋಹನ್ ಅವರು ಈ ಒಂದು ಪ್ರಾಜೆಕ್ಟ್ ಮುಖಾಂತರ ಮಾಡ್ತಾ ಇದ್ದಾರೆ. ಭಾಳ ಖುಷಿ. ಭಾಳ ಯಾರ್ಯಾರಿಗೆ ಕಡಿಮೆ ಸಂಬಳ ಇರುವಂಥ ವ್ಯಕ್ತಿಗಳಿಗೆ ಸಹಜವಾಗಿ 20, 22, 25 ಸಾವಿರ ರೂಪಾಯಿ ಸಂಬಳದಲ್ಲಿರುವವರಿಗೆ ನಾನು 5 ವರ್ಷ 3 ವರ್ಷ ಅಥವಾ 10 ವರ್ಷದ ಲೋನಲ್ಲಿ ರಿಪೇಮೆಂಟಲ್ಲಿ ಅವರಿಗೆ ಮನೆ ತೆಗೆದುಕೊಳ್ಬೇಕು ಅಂತೇಳಿ ಆದರೆ ಇದು ಸೂಕ್ತವಾದದ್ದು ಅಂತ ಹೇಳುವಂಥದ್ದು 100ಕ್ಕೆ 100 ನನ್ನ ಮನಸ್ಸಿಗೆ ಕಾಣ್ತಾ ಇದೆ. I also extend my deepest gratitude to our esteemed guests for honoring us with their presence. Your support and encouragement mean a great deal, and we truly appreciate the time and effort you have taken to be here with us today. ನೀವು ಇಲ್ಲಿ ಖರೀದಿ ಮಾಡಿದ ಗ್ರಾಹಕರಿಗೂ ಹಾಗೂ ನಮ್ಮ ಇಷ್ಟು ವರ್ಷ ಕಳೆದ
32 ವರ್ಷದಿಂದ ನೀವು ಸಪೋರ್ಟ್ ಮಾಡಿದ್ದೀರಿ. ಇಲ್ಲಿ ನೆರೆದಿರುವ ಎಲ್ಲ ಇಂಜಿನಿಯರ್ಸ್, ಆರ್ಕಿಟೆಕ್ಟ್, ಕಾಂಟ್ರಾಕ್ಟರ್, ಆಡಿಟರ್, ಲಾಯರ್ಸ್, ಎವ್ರಿ ಒನ್ ಐ ಥ್ಯಾಂಕ್. ಮಗದೊಮ್ಮೆ ಎಲ್ಲರಿಗೂ ಹೃದಯದಿಂದ ಕೃತಜ್ಞತೆಗಳು. ಏರು ವಿಡಿಯೋ ವೈರಲ್ ಮಲ್ತಿನಿಡಿದವರ ಮಲ್ಲ ವಿಷಯಾದ ಪೋತನು ಒಡಿಪು ಪೊಲೀಸರು ಕಾಂಗ್ರೆಸ್ ಒತ್ತಡಗು ಬಗ್ಗದು ಮೀನುಗಾರ ಪೊಂಜೋಲೆಗೂ ಜೈಲಿಗೆ ಪಾಡ್ದಿರಂದು ಒಡಿಪುದ ಶಾಸಕರು ಯಶ್ಪಾಲ್ ಸುವರ್ಣ ಕುಡ್ಲಡ ದೂರ್ದೇರು. ಮಲ್ಪೆ ಮೀನುಗಾರಿಕಾ ಬಂದರಡು ಮೀನು ಕಂಡನ ಪೊಂಜೋಗು ಮರಕ ಕಟ್ಟುಪಾಡ್ದ ಪೆಟ್ಟುಪಾಡ್ದಿನ ಪೊಂಜೋಲೆಗೂ ನ್ಯಾಯಾಂಗ ಬಂಧನ ಪಾಡ್ದುಂಡು. ಬಂಧನ ಆಯ್ನ ಪೊಂಜೋಲೆನು ಒಡಿಪು ಪೊಲೀಸರು ಕುಡ್ಲದ ಜಿಲ್ಲಾ ಕರ್ಪಿಲಗು ಕಡಪೊಡ್ದಿರು. ಅಂಗಾರೆ ಕುಡ್ಲದ ಜಿಲ್ಲಾ ಕರ್ಪಿಲಗು ಒಡಿಪು ಶಾಸಕರು ಯಶ್ಪಾಲ್ ಸುವರ್ಣ ಬತ್ತದು ಮೀನುಗಾರ ಪೊಂಜೋಲೆಗೂ ಧೈರ್ಯದ ಪಾತ್ರ ಪಂತೆರು. ಈ ಪೊರ್ತುಡು ಶಾಸಕರು ಮಾಧ್ಯಮದ ಕ್ಲೀಡ ಪಾತಿರ್ದು ಏರಾ ವಿಡಿಯೋ ವೈರಲ್ ಮಲ್ತದು ಈ ಸಂಗತಿ ಮಲ್ಲೆ ಆತಂಡು. ಒಡಿಪು ಪೊಲೀಸರು ಕಾಂಗ್ರೆಸ್ ಒತ್ತಡಗು ಬಗ್ಗದು ಕೇಸ್ ಪಾಡ್ದು ಮೀನುಗಾರ ಪೊಂಜೋಲೆನು ಜೈಲಿಗೆ ಪಾಡ್ದಿರು. ಆ ಪೊಂಜುವು ತಾನು ದೂರು ಕೊರ್ತುಜಿಂದ ಕೋಟುದ ಎದುರು ಪಂತೆರು. ಒಂದು ಒಡಿಪುಡು ಬಿಜೆಪಿದ ಬುಳಿಚಿಲು ಸೈಸೆರೆ ತೀರಂದೆ ಕಾಂಗ್ರೆಸ್ ತಕ್ಕಲು ಅಕ್ಲಿಗ ಬೋಡಾಯಿನಂಚ ಪೊಲೀಸರೇನು ಕಳಸೊಂದು ನೇಡ್ದಾವ್ರ ಇಂಚಾತಂಡು. ಎಂಕ್ಲಿನ ಕಾರ್ಯಕರ್ತರೇನು ಸುಳ್ಳು ಕೇಸೆಡು ಕಲ್ಪಾದ ಪಾಡುನ ಕೆಲಸ ಮಲ್ತೊಂದುಲ್ಲೆರು. ಮುಂದಕ್ಕೆ ಸರಿಯಾಯಿನ ರೀತಿಡು ಪೊರಂಬಾಟ ನಡಪಾದ ಉತ್ತರ ಕೊರ್ಪುಣೊಂದು ಶಾಸಕರು ಯಶ್ಪಾಲ್ ಸುವರ್ಣ ಪಂಡಿರು. ಮಲ್ಪೆಯ ಆ ಘಟನೆ ನಿಜವಾಗಿ ಒಂದು ಆಕಸ್ಮಿಕವಾದ ಘಟನೆ. ಯಾರೋ ಒಬ್ಬರು ದೂರದಲ್ಲಿ ಕೂತ್ಕೊಂಡು ತಮ್ಮ ಲಾಭಕ್ಕಾಗಿ ಅದನ್ನು ಫೇಸ್ಬುಕ್ಕಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಪ್ರಸಾರ ಮಾಡುವ ಮೂಲಕ ಬಹುಶಃ ಕಾರ್ಮಿಕರಾಗಿ ಇಲ್ಲಿ ದೂರದ ಬೇರೆ ಜಿಲ್ಲೆಯಿಂದ ಬಂದ ಕಾರ್ಮಿಕರು ಅದೇ ರೀತಿ ಮೀನುಗಾರರು ಒಂದು ಒಳ್ಳೆಯ ಅನ್ಯೋನ್ಯ ರೀತಿಯಲ್ಲಿ ಚಟುವಟಿಕೆ ಮಾಡ್ತಿದ್ದರು. ಯಾವುದೋ ಒಂದು ಸಣ್ಣ ಘಟನೆಯನ್ನು ಅಲ್ಲಿ ಚರ್ಚೆಗಳಾಗೋದು ಸರಿಸಾಮಾನ್ಯ. ಏಕೆಂದರೆ ಮೀನುಗಾರಿಕೆ ಬಂದರಂದರೆ ಸುಮಾರು 15-20 ಜನ ಅಲ್ಲಿ ಕೆಲಸ ಕಾರ್ಯದಲ್ಲಿ ತೊಡಗಿರ್ತಾರೆ. ಆಗ ವ್ಯಾಪಾರ ಆಗುವ ಸಂದರ್ಭ ಚರ್ಚೆ. ಆದರೆ ಅದನ್ನು ಆದ ಸಣ್ಣ ಘಟನೆ ಸ್ಟೇಷನಲ್ಲಿ ರಾಜ ಪಂಚಾಯತಿಗಳು ಇತ್ಯರ್ಥ ಆಗಿತ್ತು. ಆದರೆ ಫೇಸ್ಬುಕ್ ಅಲ್ಲಿ ವೈರಲ್ ಆದ ಸಂದರ್ಭದಲ್ಲಿ ಪೊಲೀಸ್ ವರಿಷ್ಠಾಧಿಕಾರಿಗಳು ಯಾರ ಒಂದು ಒತ್ತಡದ ಮೇಲೆಗೆ ಅವರ ಮೇಲೆ ಮತ್ತೊಮ್ಮೆ ಕರೆಸಿ ದೂರುಗಳನ್ನು ದಾಖಲಿಸಿ ಅವರನ್ನು ಬಂಧನಕ್ಕೆ ಮಾಡಿದ್ದಾರೆ. ನಿನ್ನೆ ತಾನೇ ಆ ಲಕ್ಕಿ ಎಂಬ ಯಾವ ಮಹಿಳೆ DC ಆಫೀಸಿಗೆ ತೆರಳಿ ನಾನು ಯಾವ ರೀತಿಯ ದೂರುಗಳನ್ನು ದಾಖಲೆ ಮಾಡಲಿಲ್ಲ, ಪೊಲೀಸರು ಖುದ್ದು ನನ್ನನ್ನು ಕರೆದು ಬಂದು ಹೆಬ್ಬೆಟ್ಟಿ ಹಾಕಲಿಕ್ಕೆ ಹೇಳಿದರು, ಅವ್ರು ಏನು ಬರೆದಿದ್ದಾರೆ ಅಂತ ಗೊತ್ತಿಲ್ಲ ಅಂತೇಳಿ ಇವತ್ತು ಕೋರ್ಟಿಗೆ ಕೂಡ ಆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅದರ ಅರ್ಥ ಇವತ್ತು ಕರಾವಳಿಯ 2 ಜಿಲ್ಲೆ ಇವತ್ತು ಪೊಲೀಸರನ್ನು ಕಾಂಗ್ರೆಸ್ ಸರ್ಕಾರ ಅವರ ಒಂದು ಕಚೇರಿಯ ರೀತಿಯಲ್ಲಿ ಪೊಲೀಸ್ ಇಲಾಖೆಯನ್ನು ಬಳಕೆ ಮಾಡ್ತಿದ್ದಾರೆ. ಖಂಡಿತವಾಗಿ ಇದು ಒಳ್ಳೆಯದಲ್ಲ. ಏಕೆಂದರೆ ದುಡಿದು ತಿನ್ನೋರ ಪಾಡಿಗೆ ಈ ರೀತಿ ಅನ್ಯಾಯ ಮಾಡಿದರೆ ಯಾರು ಕೂಡ ಶ್ರಮಿಸುವಂಥದ್ದಲ್ಲ. ಮೊನ್ನೆ ತಾನೇ ಪ್ರತಿಭಟನೆ ಮೂಲಕ ಅದರ ಸತ್ಯಾಂಶವನ್ನು ಹೊರಗಿಟ್ಟಿದ್ದೇವೆ. ಇವತ್ತು ಪಾಪ ಅವರ ಮನೆಯವರೆಲ್ಲ ಭಾಳ ಬೇಸರದಲ್ಲಿದ್ದಾರೆ. ಅವರ ಹತ್ರ ಮಾತುಕತೆ ಮಾಡಲಿಕ್ಕೆ ಬಂದಿದ್ದೇನೆ. ಖಂಡಿತವಾಗಿ 2-3 ದಿನದ ಒಳಗೆ ಅವರ ಬಿಡುಗಡೆ ಆಗ್ತದೆ. ಖಂಡಿತವಾಗಿ ಇಂಥ ಒಂದು ಪೊಲೀಸರ ವರ್ತನೆಯನ್ನು ಖಂಡಿಸ್ತೇವೆ. ವಾರ್ತಾ ಮಾನಿಲಿನವು ಕಷ್ಟದ ಬದುಕು ಅಕ್ಲೆಗೂ ಸಾಯ ಆಪುನವು ಸರ್ಕಾರ ಬೊಕ್ಕ ಸಂಘದ ಜವಾಬ್ದಾರಿಯಿಂದ ಮುಖ್ಯಮಂತ್ರಿಲಿನ ಮಾಧ್ಯಮ ಸಲಹೆಗಾರರು KV ಪ್ರಭಾಕರ್ ಪಂತೆರು ಕುಡ್ಲದ ಪತ್ರಿಕಾ ಭವನಗೂ ಅಂಗಾರೆ ಬತ್ತಿನ 6 ಪತ್ರಕರ್ತರ ಸಂಘದ ಭಿನ್ನೈಪುದ ಓಲೆದೆ ತಂದು ಪಾತಿರಿಯರು. ಮುಖ್ಯಮಂತ್ರಿಲಿನ ಮಾಧ್ಯಮ ಸಲಹೆಗಾರರು KV ಪ್ರಭಾಕರ್ ಅಂಗಾರೆ ಕುಡ್ಲದ ಪತ್ರಿಕಾ ಭವನಗೂ ಬತ್ತದಿತ್ತರು. ದಕ್ಷಿಣ ಕನ್ನಡ ಜಿಲ್ಲಾ ಪತ್ರಕರ್ತರ ಸಂಘದ ಪದಾಧಿಕಾರಿಲಿಡ 6 ಪಾತ್ರಕತೆ ನಡಪಾಯರು. ಈ ಪೊರ್ತುಡು ಸಂಘದ ನಿಲೆಟು ಭಿನ್ನಾಯ್ತೊಂದು ಓಲೆ ಕುರ್ದು ಗ್ರಾಮೀಣ ವಾರ್ತಾ ಮಾನಿಲಿಗೂ KSRTC ಪಾಸ್ ವ್ಯವಸ್ಥೆಗೆ ಇತ್ತೆ ಉಪ್ಪುನ ನಿಯಮನು ಸಡಲ್ ಮಲ್ಪಡು ಆರೋಗ್ಯ ಇನ್ಶೂರನು ಮಾತಾ ಪತ್ರಕರ್ತರಿಗೆ ಒದಗಾಡು ಕರ್ತವ್ಯಡುಪ್ಪುನ ಪತ್ರಕರ್ತರಿಗೆ ಭದ್ರತೆ ನಿಘಂಟು ಮಲ್ತನರೆ ಭಿನ್ನಾಯ್ತೊಂಡೆರು. ಭಿನ್ನೈಪದ ಓಲೆದೆ ತಂದು KV ಪ್ರಭಾಕರ್ ಪಾತಿರ್ದು ದಕ್ಷಿಣ ಕನ್ನಡ ಜಿಲ್ಲಾ ಪತ್ರಕರ್ತರ ಸಂಘ ಸಮಾಜಗೂ ಬೋಡಾಯಿನ ಕಾರ್ಯಗಳನ್ನು ಮಲ್ತೊಂದು ರಾಜ್ಯಗೂ ಮಾದರಿಯಾದುಂಡು ವಾರ್ತಾ ಮಾನಿಲಿನವು ಕಷ್ಟದ ಬದುಕು ಅಕ್ಲಿಗೂ ಸಾಯ ಆಪುನವು ಸರ್ಕಾರ ಬೊಕ್ಕ ಸಂಘದ ಜವಾಬ್ದಾರಿಯಿಂದ ಪಂಡೆರು. ಪತ್ರಕರ್ತರ ಪಿಂಚಣಿ 3,000 ರೂಪಾಯಿ ತಿನ್ನವಲು 2013 ಸರ್ಕಾರ 6,000 ಏರಾದಂಡು. ಇಂಚಿಪದ ಬಜೆಟ್ ಆಯ್ನ 15,000 ರೂಪಾಯಿಗೆ ಏರಾದಂಡು. ಮಾಧ್ಯಮ ಸಂಜೀವಿನಿ ಆರೋಗ್ಯ ಇನ್ಶೂರ್ ಯೋಜನೆದ ಪ್ರಯೋಜನ ಮಾಧ್ಯಮ ಪಟ್ಟಿಡುಪ್ಪುನ ಮಾತಾ ಪತ್ರಕರ್ತರಿಗೆ ತಿಕ್ಕುನಂಚ ಪ್ರಯತ್ನ ಮಲ್ಪ ಎಂದು ಪ್ರಭಾಕರ್ ಪಂಡಿರು. ಪತ್ರಕರ್ತರ ಸಂಘಗೂ ವಿಶಾಲವಾಯಿನ ಅಡಿಜಾಗೆ ನಾಡಿರೆ ಸಲಹೆ ಮಲ್ತಿನ 6 ಅಡಿಜಾಗೆ ಮಂಜೂರು ಮಲ್ಪರೆ ತಾನು ಸಹಾಯ ಆಪೆಂದು ಪಂಡಿರು. ಪತ್ರಕರ್ತರ ಸಂಘದ ಗುರುಕಾರ್ಯರು ಶ್ರೀನಿವಾಸ್ ನಾಯ್ಕ ಇಂದಾಜೆ, ಪ್ರಧಾನ ಕಾರ್ಯಂತರ ಜಿತೇಂದ್ರ ಕುಂದೇಶ್ವರ, ಪ್ರೆಸ್ ಕ್ಲಬ್ ಗುರುಕಾರ್ಯರು PB ಹರೀಶ್ ರೈ, ಪ್ರಧಾನ ಕಾರ್ಯಂತರ ಇಬ್ರಾಹಿಂ ಅಡ್ಕಸ್ಥಳ ಬೊಕ್ಕ ಬಾಕಿ ಪದಾಧಿಕಾರಿಗಳು ಈ ಪೊರ್ತುಡಿತ್ತರು.
ನಿಜವಾಗ್ಲೂ ಮಂಗಳೂರಿಗೆ ಬಂದರೆ ಪತ್ರಕರ್ತರ ಸಂಘದ ಕಾರ್ಯಕ್ರಮಕ್ಕೆ ನನಗೆ ಮನೆಗೆ ಬಂದಂಥ ಅನುಭವ. ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತರ ಪತ್ರಕರ್ತರ ಸಂಘ ಇಡೀ ರಾಜ್ಯಕ್ಕೆ ಮಾದರಿಯಾದ ಸಂಘ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ. ಯಾಕೆ ಅಂತಂದರೆ ಸಂಘ ಅಂದಮೇಲೆ ಬರೀ ಸಭೆಗಳಿಗೆ ಮತ್ತು ಸಮಾರಂಭಗಳಿಗೆ ಅಷ್ಟೇ ಸೀಮಿತ ಆಗಬಾರ್ದು. ಈ ಗ್ರಾಮ ವಾಸ್ತವ್ಯ ಇರ್ಬೋದು, ಆರೋಗ್ಯ ಶಿಬಿರ ಇರ್ಬೋದು, ಈ ಶಾಲೆಯನ್ನು ದತ್ತಕ್ಕೆ ತಗೊಳ್ಳೋದಿರ್ಬೋದು, ವನ ಮಹೋತ್ಸವ ಇರ್ಬೋದು. ನಿಜಕ್ಕೂ ಕೂಡ ಇದು ಬೇರೆ ಜಿಲ್ಲಾ ಸಂಘಗಳಿಗೆ ಮಾದರಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ. ಈಗ ಪತ್ರಕರ್ತರು ಹೆಂಗೆ ಅಂತಂದರೆ ಒಂಥರ ಮನೆಗೆ ಮಾರಿ ಊರಿಗೆ ಉಪಕಾರಿ ಅಂತ ಇದ್ದಂಗೆ. ಈಗ ನಮ್ಮ ಮನೆ ಅಕ್ಕಪಕ್ಕ ಇರ್ಬೋದು, ನಮ್ಮೂರಲ್ಲಿ ಏನಾದರೂ ಒಂದು ಸಮಸ್ಯೆ ಇದ್ದರೆ, ಇನ್ನೇನಾದರೂ ಇದ್ದರೆ ನಾವು ಮುಂದೆ ಹೋಗ್ತೀವಿ. ಅಂದರೆ ನಾವು ಸರಿ ಮಾಡಿಬಿಡ್ತೀವಿ ಅಂತಲ್ಲ, ಆ ಸಮಸ್ಯೆಗಳನ್ನು ಸರ್ಕಾರಕ್ಕೆ ಗಮನಕ್ಕೆ ತಂದು ಅದನ್ನು ಬಗೆಹರಿಸುವ ನಿಟ್ಟಿನಲ್ಲಿ ಪತ್ರಕರ್ತರು ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ಮಾಡ್ತಾರೆ. ಆದರೆ ನಮ್ಮ ಕುಟುಂಬದಲ್ಲಿ ಏನಾದರೂ ಸಮಸ್ಯೆ ಬಂದರೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ತೀರಾ ಕಡಿಮೆ. ಪತ್ರಕರ್ತರಿಗೆ ಈಗ 2013ರಿಂದ ಈಗ ಮೊನ್ನೆ ಲಾಸ್ಟ್ ಈಗ ಕಳೆದ ವಾರ ಮಂಡಿಸಿದ ಬಜೆಟ್ನಲ್ಲಿ ಅವರ ಪೆನ್ಷನ್ ಜಾಸ್ತಿ ಆಗಿದೆ. 15,000 ರೂಪಾಯಿವರೆಗೂ ಅವ್ರ ಪೆನ್ಷನ್ ಬಂದಿದೆ. ನಾವು ಬಡ್ಜೆಟ್ ಒಂದು ತಿಂಗಳಿದೆ ಅನ್ನೋವಾಗ ಮುಖ್ಯಮಂತ್ರಿಗಳ ಜೊತೆಗೆ ಒಂದು ಸಭೆ ಮಾಡಿದ್ವಿ. ಸರ್, ಪತ್ರಕರ್ತರಿಗೆ ತುಂಬ ಕಷ್ಟ ಇದೆ, ಅವ್ರ ಆಸ್ಪತ್ರೆಗೆ ಹೋದರೆ ಈಗ ಚಿಕಿತ್ಸಾ ವೆಚ್ಚ ಕೂಡ ಜಾಸ್ತಿ ಇದೆ. ಯಾವುದೇ ಆಸ್ಪತ್ರೆಗೆ ಹೋದರೂ 5 ಲಕ್ಷ 6 ಲಕ್ಷ ಬಿಲ್ ಮಾಡ್ತಾರೆ. ಅದನ್ನು ಕಟ್ಟುವಂಥ ಸಾಮರ್ಥ್ಯ ಪತ್ರಕರ್ತರಲ್ಲಿ ಇರಲ್ಲ. ಅವ್ರಿಗೇನಾದರೂ ಒಂದು ಸ್ಕೀಮ್ ತಗೊಬನ್ನಿ ಅಂತ ಹೇಳಿದ್ರು. ಇಮಿಡಿಯೇಟ್ ಒಪ್ಕೊಂಡ್ರು ಮುಖ್ಯಮಂತ್ರಿಗಳು. ಇಲ್ಲ ಮಾಡೋಣ, ಪತ್ರಕರ್ತರಿಗೋಸ್ಕರ ಒಂದು ಯೋಜನೆ ಜಾರಿಗೆ ತರಲೇಬೇಕು ಅಂತೇಳಿ ಈಗ ಮುಖ್ಯಮಂತ್ರಿಗಳ ಮಾಧ್ಯಮ ಸಂಜೀವಿನಿ ಯೋಜನೆಯನ್ನು ನಾವು ಜಾರಿಗೆ ತಂದಿದ್ದೀವಿ. ನೀವು ಎಷ್ಟು ಬೇಗ ಅಷ್ಟು ಪ್ರಪೋಸಲ್ ಕೊಟ್ಟರೆ, ನಾನು ಜಿಲ್ಲಾ ಉಸ್ತುವಾರಿ ಸಚಿವರು ದಿನೇಶ್ ಗುಂಡೂರಾವ್ ಅವರಿದ್ದಾರೆ, ನಾನು ಅವರು ಸೇರಿಕೊಂಡು ಮುಖ್ಯಮಂತ್ರಿಗಳ ಮನವೊಲಿಸಿ ನಿಮ್ಮ ಸಂಘಕ್ಕೆ ಒಂದು ಸುಸಜ್ಜಿತವಾದಂಥ ಭವನ ಕಟ್ಕೊಳ್ಳೋ ವಿಚಾರದಲ್ಲಿ ನೆರವಾಗ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೇನೆ. ಕಾಪು ಶ್ರೀ ಮಾರಿಯಮ್ಮನ ಪರ ದೇವಸ್ಥಾನ, ಪೊಸ ಮಾರಿಗುಡಿ ದೇವಸ್ಥಾನ ಬುಕ್ಕ ಮೂಜನೆ ಶ್ರೀ ಮಾರಿಯಮ್ಮ ದೇವಸ್ಥಾನ ಇಂಚ ಮೂಜಿ ಮಾರಿಗುಡಿಟ್ಲ ಕಾಲಾದಿ ಸುಗ್ಗಿ ಮಾರಿ ಪೂಜೆ ಅಂಗಾರೆ ಬಯ್ಯಗು ಶುರುವಾತಂಡು. ಬುಧರ ಬಯ್ಯಗು ಅಕೆರಿ ಅಪ್ಪನ ಸುಗ್ಗಿ ಮಾರಿ ಪೂಜೆಡು ಗದ್ದಿಗೆ ಪೂಜೆ ವಿಶೇಷವಾದುಂಡು. ಒಡಿಪು ಜಿಲ್ಲೆ ಕಾಪುದ ಶ್ರೀ ಮಾರಿಯಮ್ಮನ ಪರ ದೇವಸ್ಥಾನ, ಪೊಸ ಮಾರಿಗುಡಿ ದೇವಸ್ಥಾನ ಬೊಕ್ಕ ಮೂಜನೆ ಮಾರಿಯಮ್ಮ ದೇವಸ್ಥಾನ ಇಂಚ ಮೂಜಿ ಮಾರಿಗುಡಿಟ್ಲ ಒಂಜೇ ಕಾಲೋಡು ನಡಪುನ ಕಾಲಾದಿ ಸುಗ್ಗಿ ಮಾರಿ ಪೂಜೆ ಅಂಗಾರೆ ಬಯ್ಯಗು ಶುರುವಾಂಡು. ರಾತ್ರಿ ಪರ ಮಾರಿಗುಡಿக்கு ಶ್ರೀ ವೆಂಕಟರಮಣ ದೇವಸ್ಥಾನದ್ದು, ಪೊಸ ಮಾರಿಗುಡಿ ಬೊಕ್ಕ ಮೂಜನೆ ಮಾರಿಗುಡಿக்கு ಶ್ರೀ ಲಕ್ಷ್ಮೀ ಜನಾರ್ದನ ದೇವಸ್ಥಾನದ್ದು ಮಾರಿಯಮ್ಮ ದೇವಿನ ಬಂಗಾರ ಪದ್ದೈಲೇನು ಮೆರವಣಿಗೆ ಬಿರ್ದೋಲಿಡು ಕನತೆರು. ಪೊಂಗರೆದ ಮರಟು ಕಿತ್ತಿನ ಮೂರ್ತಿನ ಗದ್ದಿಗೆಡು ಪ್ರತಿಷ್ಠೆ ಮಲ್ತದು ಮಾರಿ ಪೂಜೆದ ವಿಧಿವಿಧಾನುಲೇನು ನಡಪಾಡು. ಗದ್ದಿಗೆ ಪ್ರತಿಷ್ಠೆ ಆಯ್ಬೊಕ್ಕ ಮಾಪೂಜೆ ದರ್ಶನ ಸೇವೆ ನಡೆತಂಡು. ಗದ್ದಿಗೆನೆ ಪ್ರಧಾನವಾದ ಮಾರಿಯಮ್ಮನ ಸನ್ನಿಧಿಡು ಗದ್ದಿಗೆ ಪೂಜೆ ವಿಶೇಷ ಆದಿತ್ತದು. ಮಾರಿ ಪೂಜೆದ ಪಗ ಆಯ್ತ ಒಟ್ಟುಗು ಪೂತ ಪೂಜೆ ಕುಂಕುಮಾರ್ಚನೆ ಸೇರ್ದು ಬೇತೆ ಬೇತೆ ಸೇವೆಲು ನಡಪುಂಡು. ಊರ ಪರ ಊರ ಬಾರಿ ಜನ ಭಕ್ತರು ಮೂರ್ಜಿ ಮಾರಿ ಗುಡಿಕ್ಲೆಗ್ಲ ಪೋದು ಬೇತೆ ಬೇತೆ ಸೇವೆ ಅರ್ಪಣೆ ಮಲ್ತದು ಶ್ರೀ ಮಾರಿಯಮ್ಮನ ಇಂಬು ನಟ್ಟೊಂಡೆರು. ಶಾಸಕರು ಗುರ್ಮೆ ಸುರೇಶ್ ಶೆಟ್ಟಿ, ದುಮ್ಮದ ಮಂತ್ರಿ ವಿನಯ್ ಕುಮಾರ್ ಸೊರಕೆ, ದುಮ್ಮದ ಶಾಸಕರು ಲಾಲಾಜಿ ಆರ್ ಮೆಂಡನ್, ಪರ ಮಾರಿಯಮ್ಮ ದೇವಸ್ಥಾನದ ಆಡಳಿತ ಮಂಡಳಿ ಗುರುಕಾರ್ಯರು ಪ್ರಸಾದ್ ಜಿ ಶೆಣೈ, ಪೊಸ ಮಾರಿಗುಡಿ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಗುರುಕಾರ್ಯರು ನಡಿಕೆರೆ ರತ್ನಾಕರ್ ಶೆಟ್ಟಿ, ಕಾರ್ಯತವನ್ನಾಧಿಕಾರಿ ರವಿಕಿರಣ್, ಅಭಿವೃದ್ಧಿ ಸಮಿತಿಯ ಗುರುಕಾರ್ಯರು ಕೆ ವಾಸುದೇವ್ ಶೆಟ್ಟಿ, ಮೂಜನೆ ಮಾರಿಯಮ್ಮ ದೇವಸ್ಥಾನದ ಆಡಳಿತ ಮುಕ್ತೇಸರರು ಮನೋಹರ್ ಎಸ್ ಶೆಟ್ಟಿ, ಕಾರ್ಯತವನ್ನಾಧಿಕಾರಿ ಅಶೋಕ್ ಕೋಟೆಕಾರ್, ಟ್ರಸ್ಟಿಲು ಆಡಳಿತ ಮಂಡಳಿ ವ್ಯವಸ್ಥಾಪನಾ ಸಮಿತಿ ಸದಸ್ಯರು ಸುಗ್ಗಿ ಮಾರಿ ಪೂಜೆಡು ಪಾಲ್ದಿತ್ತುಂಡಿರು.
ಖಾಸಗಿ ಬಸ್ಸುಲು ಕಾನೂನು ಪಾಲನೆ ಮಲ್ಪಂದು ನೀಡಿದವರ ಈ ದುಂಬು ಪೊಲೀಸ್ ಇಲಾಖೆ ಸುಮಾರು 1527 ಕೇಸ್ ಪಾಡ್ದಿತ್ತು. ಆಂಡಲ ಕಾನೂನು ಮೀರಿ ನೀಡಿದವರ ಪೊಲೀಸರು ಬೊಕ್ಕೊಂದಿ ಸುತ್ತದ ವಿಶೇಷ ಕಾರ್ಯಾಚರಣೆ ನಡೆಪಾದರು. ಕುಡ್ಲನಗರುಡು ಸಂಚಾರ ಮಲ್ಪನ ಬಸ್ಲಿನ ರಾಪಟ ಕಾನೂನು ಮೀರುನ ಎಂಚಿತ್ತಿನೇಕ ಮಾತ ಮುಂಕದ ಬಲ್ಲು ಪಾಡರೆ ಪೊಲೀಸ್ ಇಲಾಖೆ ಈ ದುಂಬು ಬಾರಿ ಪುಣೆದಿತ್ತು. ಆಡ ಪೊಲೀಸರು ಕೊರನ ಜಾಗೃತಿನ ಗಣ್ಣಿಯ ಮಲ್ಪದಿನ ಖಾಸಗಿ ಬಸ್ಲಿಗೆ ಎದುರಾದ ಪೊಲೀಸರ ಪಿರ ಕಾರ್ಯಾಚರಣೆ ನಡೆಪಾದರು. ಈ ದುಂಬು ಏತಸಕ್ತಿ ಜಾಗೃತಿ ಪಂಡಲ ಕಾನೂನು ಮೀರಿ ನೀಡಿದವರ ಸುಮಾರು 1527 ಕೇಸ್ ಪಾಡ್ದಿತ್ತು. ಆಡಲ ದುಂಬುದನೆ ಅಭ್ಯಾಸ ದುಂಬರಿತಿ ನೀಡಿದವರ ಬೊಕ್ಕೊಂದಿ ಸುತ್ತದ ವಿಶೇಷ ಕಾರ್ಯಾಚರಣೆ ನಡೆಪಾದರು. ಒಟ್ಟು 489 ಕೇಸ್ ಪಾಡ್ದರು. ಬಸ್ಲಿಡ ನಿಘಂಟು ಮಲ್ತಿ ನೀಡಿದ ಹೆಚ್ಚ ಜನಕ್ಲಿನ ದಿಂಜಾಯನಕ್ಕೆ 234 ಕೇಸ್ ಪಾಡ್ದಂಡು. ಮುಟ್ಟುಡೆ ಉಂತೊಂದು ಪ್ರಯಾಣ ಮಲ್ಪನೆಗೆ 71 ಕೇಸ್, ಕೆಬಿಕೀಲುನ ಸೊರತ ಹಾರ್ನ್ ಪಾಡುನೇಕ 72 ಕೇಸ್, ಟ್ರಾಫಿಕ್ ನಿಯಮ ಮೀರ್ದಿನೇಕ 51 ಕೇಸ್ ಪಾಡ್ದಂಡು. ಈದುಮ ಪಾಡ್ದಿನ 1527 ಕೇಸ್ ಲೀಡ್ ಹೆಚ್ಚ ಜನಕ್ಲಿನ ದಿಂಜಾಯನ ಬಗೆಟೆ ಕೇಸ್ ಹೆಚ್ಚಾದಿತ್ತನು. ಒಟ್ಟು 643 ಕೇಸ್ ಪಾಡ್ದಿತ್ತರು. ಟ್ರಾಫಿಕ್ ನಿಯಮ ಮೀರ್ನೇಕ 314 ಕೇಸ್, ಮುಟ್ಟುಡು ಉಂತದು ಪ್ರಯಾಣ ಮಲ್ಪನೆಗೆ 138 ಕೇಸ್ ಪಾಡ್ದಿತ್ತಂಡು. ಬಸ್ ದನಿಕ್ಲಿನ ಸಭೆ ನಡಪಾದ ಜಾಗೃತಿ ಪಂಡಿ ನೀಡಿದ ಬೊಕ್ಕಲ ನಿಯಮ ಮೀರುನ ಉಂಟಂದಿ ನೀಡಿದ ಅವರ ನನದ ದಿನಕ್ಲಿಡು ಬಸ್ಲಿನ ಮಿತ್ತು BNS ಕಾಯ್ದೆ ಕಲಂ 281 ಒಟ್ಟುಗೂ ಸಂಚಾರ ನಿಯಮ ಮೀರಿನ ಬಗೆಟ್ FIR ಪಾಡ್ದು ಕೋರ್ಟುಗೂ ಕೇಂಡುನ್ ಒಂದು ಪೊಲೀಸ್ ಕಮಿಷನರ್ ತೆರಿಪಾದರು. ಜಾಗತಿಕ ಬಂಟೆರ ಸಂಗೊಲಿನ ಒಕ್ಕೂಟದ ಅಧ್ಯಕ್ಷರಾಯಿನ ಶ್ರೀಯುತ ಐಕಳ ಹರೀಶ್ ಶೆಟ್ಟಿ ಸಮಾಜ ಕಲ್ಯಾಣ ಯೋಜನೆದಡಿಟ್ಟು ಸಮಾಜಮುಖಿ ಕೆಲಸಲಿನ ಮಲ್ತೊಂದು ಬರೊಂದುಲ್ಲೆರು. ಈ ಸರ್ತಿ ಅನಾರೋಗ್ಯಡಿತ್ತಿನಕ್ಲಿಗ ಅಂಚನೆ ಪಾಪದಕ್ಲಿನ ಕುಟುಂಬಗೂ ಇಲ್ಲು ಕಟ್ಟರೆ ಸಹಾಯಧನ ಮಂಜೂರು ಮಲ್ತಿ ಚೆಕ್ನು ಒಕ್ಕೂಟದ ಕಚೇರಿಡು ಹಸ್ತಾಂತರ ಮಲ್ತೆರು. ಜಾಗತಿಕ ಬಂಟೆರೆ ಸಂಗೊಲಿನ ಒಕ್ಕೂಟದ ಗುರುಕಾರ್ಯರಾಯಿನ ಶ್ರೀಯುತ ಐಕಳ ಹರೀಶ್ ಶೆಟ್ಟಿ ಮೇರು ಸಮಾಜ ಕಲ್ಯಾಣ ಯೋಜನೆದಡಿಟ್ಟು ಕಾಸರಗೋಡು ಬದಿಯಡ್ಕ ನಿವಾಸಿ ಶ್ರೀಯುತ ಪ್ರಶಾಂತ್ ರೈ ಮೇರು ಕ್ಯಾನ್ಸರ್ ಪಂಪಿನ ಮಾಮಲ್ಲ ಸೀಕಡು ನರಳೊಂದಿತ್ತದು ಅರೆನ ಜೋಕುಲು ಬೊಕ ಅರೆನ ಬುಡಿದಿ ಪಂತಿನಂಚಿನ ಅಸಹಾಯಕ ಪರಿಸ್ಥಿತಿದ ವಿಡಿಯೋ ಜಾಲ ತಾಣೊಲಿಡು ಬರೊಂದಿತ್ತದು. ಅವೆನು ಗುಮ್ಮನಗೊದೆತ್ತೊಂದಂಚಿನ ಐಕಳ ಹರೀಶ್ ಶೆಟ್ಟಿ ಮೇರ್ ಅಪ್ಪಗನೆ ಪ್ರತಿಕ್ರಿಯೆ ಮಲ್ತದು. ಪ್ರಶಾಂತ್ ರೈ ಮೇರ್ನ ತುರ್ತು ವೈದ್ಯಕೀಯ ಚಿಕಿತ್ಸೆಗೆ ಸಹಾಯಧನ ಮಂಜೂರು ಮಲ್ತಿನ ಚೆಕ್ನ ಅರೆನ ಬುಡಿದಿ ಶ್ರೀಮತಿ ದಿವ್ಯಾ ರೈ ಮೇರೆಗೂ ಒಕ್ಕೂಟದ ಕಚೇರಿಡು ಹಸ್ತಾಂತರ ಮಲ್ತೆರು. ಅಂಚನೆ ಸಮಾಜ ಸೇವಕರಾಯಿನ ಶ್ರೀಯುತ ವಿಶು ಶೆಟ್ಟಿ ಮೇರಿನ ಮನವಿಗೂ ಸ್ಪಂದನೆ ಕೊರ್ನಂಚಿನ ಪುತ್ತೂರ್ದ ನಿವಾಸಿ ಕುಮಾರಿ ಗೀತಾ ರೈ ಮೇರಿನ ಮಿಗ್ದಿ ಕುಮಾರಿ ನೀತಾ ಸುಮಾರು ವರ್ಷದ್ದು ಅನಾರೋಗ್ಯಡು ಬಳಲೊಂದಿತ್ತದು. ಅರೆನ ಖರ್ಚಿಗೋಸ್ಕರ ಒಕ್ಕೂಟದ ವತಿರ್ದ ಚೆಕ್ನ ಕೈಪಗತೆರು. ಅಂಚನೆ ಸಮಾಜ ಕಲ್ಯಾಣ ಯೋಜನೆದಡಿಟ್ಟು ಒಕ್ಕೂಟದ ಮಹಾನಿರ್ದೇಶಕರಾಯಿನ ಶ್ರೀ ಬೆಳ್ಳಾಡಿ ಅಶೋಕ್ ಶೆಟ್ಟಿ ಮೇರ್ನ ಶಿಫಾರಸ್ ತಮಿತ್ ಕುಂದಾಪುರದ ಮೈಂದೂರ್ದ ನಿವಾಸಿಯಾಯಿನ ವನಜಾ ಶೆಟ್ಟಿ ಮೇರ್ನ ಇಲ್ಲು ಬೂರೆರೆತಿದ್ದು ಅರೆನ ಪೊಸ ಇಲ್ಲದ ನಿರ್ಮಾಣಗೂ ಮಂಜೂರು ಮಲ್ದಿನ ಸಹಾಯಧನದ ಚೆಕ್ನು ಫಲಾನುಭವಿಗೆ ಸಂಬಂಧಿಸಿದಿನ ಒಕ್ಕೂಟದ ಕಚೇರಿಗೂ ಹಸ್ತಾಂತರ ಮಲ್ತೆರು. ಈ ಪೊರ್ತುಡು ಮಾಜಿ ಕೋಶಾಧಿಕಾರಿ ಕೊಲ್ಲಾಡಿ ಬಾಲಕೃಷ್ಣ ರೈ, ಸಂತೋಷ್ ಶೆಟ್ಟಿ, ಅಧ್ಯಕ್ಷರು ಗುರುಪುರ ಬಂಟೆರ್ನ ಮಾತೃ ಸಂಘ ಅಂಚನೆ ಸಿಬ್ಬಂದಿಲು ಪಾಲ್ಪಡೆದಿದ್ದರು. ಉರ್ವಸ್ಟೋರುಡುಪುನ ಸಾಯಿರಾಮ್ ಕಂಪ್ಯೂಟರ್ ಸಂಸ್ಥೆ ಆಫೀಸ್ ಆಟೋಮೇಷನ್ ಪರೀಕ್ಷೆಡು 100% ಫಲಿತಾಂಶ ದೇಯ್ದಡು. ಅಂಚನೆ ಕಾವೂರುಡುಪುನ ಸಾಯಿರಾಮ್ ಟೈಪ್ರೈಟಿಂಗ್ ಸಂಸ್ಥೆ ಈ ಸರ್ತಿದ ಟೈಪಿಂಗ್ ಪರೀಕ್ಷೆಡು 100% ಫಲಿತಾಂಶ ಬೈದಡು. ಉರ್ವ ಸ್ಟೋರ್ದ ಸಾಯಿರಾಮ್ ಕಂಪ್ಯೂಟರ್ ಸಂಸ್ಥೆಗೆ ಆಫೀಸ್ ಆಟೋಮೇಷನ್ ಪರೀಕ್ಷೆಡು 100% ಫಲಿತಾಂಶ ದಾಖಲೆ ಆತಂಡು. ಜನವರಿ 2025 ಪರೀಕ್ಷೆಡು ಕರ್ನಾಟಕ ಶಾಲಾ ಬೊಕ್ಕ ಮೌಲ್ಯ ನಿರ್ಣಯ ಮಂಡಳಿ SSLC ಬೋರ್ಡು ನಡಪಾಯಿನ ಆಫೀಸ್ ಆಟೋಮೇಷನ್ ಕಂಪ್ಯೂಟರ್ ಪರೀಕ್ಷೆಡು ಸಂಸ್ಥೆದ ವಿದ್ಯಾರ್ಥಿಗಳು 100% ಫಲಿತಾಂಶ ಪಡೆತೇರು. ಒಟ್ಟು 45 ವಿದ್ಯಾರ್ಥಿಗಳು ಆಜ್ ಡಿಸ್ಟಿಂಕ್ಷನ್ 13 ಪ್ರಥಮ ದರ್ಜೆಡು ಅಂಚನೆ ಇರುವ ವಿದ್ಯಾರ್ಥಿಗಳು ದ್ವಿತೀಯ ದರ್ಜೆಡು ಪಾಸ್ ಪಂಡದು ಉರ್ವಸ್ಟೋರ್ ಸಾಯಿರಾಮ್ ಕಂಪ್ಯೂಟರ್ ಸಂಸ್ಥೆದ ಪ್ರಾಂಶುಪಾಲರು ಮಂಜುಳಕ್ಕೆ ತೆರಿಪಾದರು. ಅಂಚನೆ ಜನವರಿ 2025 ಸಾಲದ ಕರ್ನಾಟಕ ಶಾಲಾ ಪರೀಕ್ಷೆ ಬೊಕ್ಕ ಮೌಲ್ಯ ನಿರ್ಣಯ ಬೆಂಗಳೂರು ನಡಪಾಯಿನ ಟೈಪ್ ರೈಟಿಂಗ್ ಆಂಗ್ಲ ಬೊಕ್ಕ ಕನ್ನಡ ಪರೀಕ್ಷೆಡು ಕಾವೂರು ಸಾಯಿರಾಮ್ ಟೈಪ್ ರೈಟಿಂಗ್ ಸಂಸ್ಥೆ ಬಾರಿ ಎಡ್ಡೆ ಫಲಿತಾಂಶ ಪಡೆದಿರು ಪಂಡದು ಸಂಸ್ಥೆದ ಪ್ರಾಂಶುಪಾಲರು ಶ್ರೀ ವಿಶ್ವನಾಥ್ ಶೆಟ್ಟಿಕಾರ್ ತೆರಿಪಾದರು. ಬಂಟ್ವಾಳ ತಾಲೂಕು ಮಣಿನಾಲ್ಕೂರ್ದ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಬಾಚಕೆರೆ ಜಾತ್ರೋತ್ಸವ 2 ದಿನ ನಡೆತಂಡು. ಅಂಗಾರೆ ರಾತ್ರಿ ದೇವೇರಿನ ಬಲಿ ಉಚ್ಚಯ ಬೊಕ್ಕ ಸಾಂಸ್ಕೃತಿಕ ಕಾರ್ಯಕ್ರಮ ಅಟ್ಟಣೆ ಆದಿತ್ತಂಡು.
ಬಂಟ್ವಾಳ ತಾಲೂಕದ ಮಣಿನಾಲ್ಕೂರು ಬಾಚಕೆರೆ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದ 30ನೇ ವರ್ಷದ ಬಾಚಕೆರೆ ಜಾತ್ರೋತ್ಸವ ಸೋಮವಾರ ಬೊಕ್ಕ ಅಂಗಾರೆ ಇಂಚ 2 ದಿನ ನಡೆತಿಂಡು. ಕ್ಷೇತ್ರದ ಪ್ರಧಾನ ತಂತ್ರಿಲು ಸರಪಾಡಿ ಅರಮನೆ ಶಿವಪ್ರಸಾದ ಐತಾಳ ಪೌರಾಹಿತ್ಯಳು ಕ್ಷೇತ್ರದ ಪ್ರಧಾನ ಪೂಜೆ ಮಲ್ಪನ ಗಿರಿನಾಥ ಶರ್ಮಾ ಬಾಚಕೆರೆ ಇತ್ತದು ಧಾರ್ಮಿಕ ವಿಧಿವಿಧಾನಗಳನ್ನು ಕರೆತದು ಅಂಗಾರೆ ಉಚ್ಚಯ ಸುರುವಾಂಡು. ಬಯ್ಯಗ ಭಜನಾ ಕಾರ್ಯಕ್ರಮದ ಬೊಕ್ಕ ರಾತ್ರಿ ದೇವರನ ಬಲಿ ಉಚ್ಚಯ ಮಾಮಾರಿ ಪೂಜೆ ಸಂಭ್ರಮುಡು ನಡೆತಂಡು. ಊರ್ದ ಸುತ್ತಮುತ್ತದ ಭಕ್ತರು ಈ ಪೊರ್ತೋಡು ಇತ್ತದು ಶ್ರೀ ದುರ್ಗಾ ಪರಮೇಶ್ವರಿ ದೇವಿನ ಇಂಬು ನಟ್ಟೊಂಡೇರು. ಬಾಚಕೆರೆ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಧರ್ಮದರ್ಶಿ ದೇಜಪ್ಪ ಬಾಚಕೆರೆ, ಟ್ರಸ್ಟದ ಗುರುಕಾರ್ಯರು ಸಂಜೀವ ಪೂಜಾರಿ ಗುರುಕೃಪ, ಒತ್ತು ಗುರುಕಾರ್ಯರು ಸಂಪತ್ ಕುಮಾರ್ ಶೆಟ್ಟಿ, ಪ್ರಧಾನ ಕಾರ್ಯಂತರು ದಯಾನಂದ ಶೆಟ್ಟಿ ಮುಂಡ್ರೇಲ್ಗುತ್ತು, ಕಾರ್ಯಂತರು ಅಶೋಕ್ ಶೆಟ್ಟಿ ಸರಪಾಡಿ, ಪಣೋದ ಗುರುಕಾರ್ಯರು ಸುಂದರ ಬಾಚಕೆರೆ ಬೊಕ್ಕ ಟ್ರಸ್ಟಿಲು ಜಾತ್ರೋತ್ಸವ ಸಮಿತಿಯ ಪದಾಧಿಕಾರಿಗಳು ಸದಸ್ಯರು ಪಾಲ್ಗೊಂಡಿರು. ಕಾಸರಗೋಡದ ಮಧೂರು ಶ್ರೀ ಮದನಂತೇಶ್ವರ ಸಿದ್ಧಿವಿನಾಯಕ ದೇವಸ್ಥಾನಡು ಅಷ್ಟಬಂಧ ಬ್ರಹ್ಮಕಲಶ ಮಾರ್ಚ್ 27ಕ್ಕೆ ಶುರುವಾದ ಏಪ್ರಿಲ್ 7 ಮುಟ ನಡಪಣೊಂದು ಬ್ರಹ್ಮಕಲಶ ಸಮಿತಿಯ ಸದಸ್ಯರು ಮಧುಸೂದನ ಅಯ್ಯರ್ ಕುಡ್ಲಡ್ ಪಂತೆರು. ಕಾಸರಗೋಡು ಜಿಲ್ಲೆಯ ಮಧೂರು ಶ್ರೀ ಮದನಂತೇಶ್ವರ ಸಿದ್ಧಿವಿನಾಯಕ ದೇವಸ್ಥಾನದ ಬ್ರಹ್ಮಕಲಶ ಸಮಿತಿಯ ಸದಸ್ಯರು ಮಧುಸೂದನ ಅಯ್ಯರ್ ಕುಡ್ಲದ ಪ್ರೆಸ್ ಕ್ಲಬ್ ಸುದ್ದಿಗುಟ್ಟೊಡು ಪಾತಿರ್ದು ಮಧೂರು ಕ್ಷೇತ್ರದ ಅಷ್ಟಬಂಧ ಬ್ರಹ್ಮಕಲಶ ಮಾರ್ಚ್ 27 ಏಪ್ರಿಲ್ 7 ಮುಟ ಗರ್ದಡು ನಡಪುಂಡು. ಕ್ಷೇತ್ರ ಸಜ್ಜಿ ಮಲ್ಪನ ಕಾಮಗಾರಿಲಿಗೂ 24 ಕೋಟಿ ರೂಪಾಯಿ ಖರ್ಚು ಮಲ್ತದಂಡು. ಪ್ರಧಾನ ಗುಂಡ ಸಜ್ಜಿ ಮಲ್ತದಂಡು. ಪರಿವಾರ ದೇವತೆಲನ ಗುಡಿಕ್ಲೇನು ಸಜ್ಜಿ ಮಲ್ತದಂಡು. ವೀರಭದ್ರನ ಗುಡಿಶಿಲೆ ಕಲ್ಲಡು ಕಟ್ಟದಂಡು. ಸುತ್ತು ಪಾಗರ ರಿಪೇರಿ ಕಾರ್ಯ, ಪಾಗರುಲಿನ ನೆಲಕ್ಕೆ ಗ್ರಾನೈಟ್ ಪಾಡುನ, ಉಳ ಅಂಗಣಗೂ ಗರ್ಗಲ್ಲು ಪಾಡುನ, ಉಳಚರಂಡಿ ಕಾಮಗಾರಿ, ಗಣಪತಿ ದೇವಿರ್ನ ಮುಖಮಂಟಪ, ಶಿವದೇವಿರ್ನ ನಡೆ ಇಂಚಿತ್ತಿನ ಮಾತ ಕಟ್ಟದನಂದು ಪಂಡಿರು. ಎಡನೀರು ಸ್ವಾಮೀಜಿ, ಮಾಣಿಲ ಸ್ವಾಮೀಜಿ, ಒಡಿಯೂರು ಸ್ವಾಮೀಜಿ, ಕೊಂಡೆವೂರು ಸ್ವಾಮೀಜಿ, ರಾಮಚಂದ್ರಾಪುರದ ಮಠದ ಸ್ವಾಮೀಜಿ, ಆನೆಗುಂದಿ ಮಹಾಸಂಸ್ಥಾನದ ಸ್ವಾಮೀಜಿ, ಒಡಿಪು ಅಷ್ಟಮಠದ ಸ್ವಾಮೀಜಿಯರು ಬೆರಿಸಾಯಿ ಬೊಕ್ಕ ಆಶೀರ್ವಾದ ಮಲ್ತದಿತ್ತದು ಸಮಾಜದ ನಾಯಕಿಯರು ಎಡ್ಡೆ ಮನಸ್ಸುಡು ಸಹಾಯ ಕೊಡ್ತೆರು. ಮಾರ್ಚ್ 26ಕ್ಕೆ ಬೇತೆ ಬೇತೆ ಕಡೆ ಹಿಡಿದು ಪುದೆ ಕಾಣಿಕೆ ಮೆರವಣಿಗೆ ಕ್ಷೇತ್ರಗೂ ಬರಿಯರೆ ಉಂಡೊಂದು ಮಧುಸೂದನ್ ಅಯ್ಯರ್ ತೆರಿಪಾಯರು. ಸುಕುಮಾರ್ ಕುದುರೆಪಾಡಿ, ರಾಜೇಶ್ ಮಾಸ್ಟರ್, ಕಾರ್ತಿಕ್ ಶೆಟ್ಟಿ ಮಜಿಬಾಯ್, ವಿಜಯ್ ರೈ ಸುದ್ದಿಗುಟ್ಟೊಡಿದ್ದರು. ಶ್ರೀ ಮದನಂತೇಶ್ವರ ಸಿದ್ಧಿವಿನಾಯಕ ಕ್ಷೇತ್ರ ನಮಗೆಲ್ಲ ತಿಳಿದಂತೆ ಇದೀಗ 14 ವರ್ಷಗಳ ನಿರಂತರ ಶ್ರಮದಾನದಿಂದ, ಊರ ಪರವೂರ ಭಕ್ತರ ಸಹಕಾರದಿಂದ, ಸ್ವಯಂ ಸೇವಕರ ಅವಿರತ ಶ್ರಮದಿಂದ ಇದೀಗ ನಾವು ಬ್ರಹ್ಮಕಲಶೋತ್ಸವದ ಸಡಗರದಲ್ಲಿದ್ದೇವೆ. ಆರ್ಥಿಕವಾಗಿ ಸುಮಾರು 24 ಕೋಟಿ ಇದುವರೆಗೆ ಖರ್ಚು ವೆಚ್ಚವಾದರೂ ಕೂಡ ಅದು ಆ ಕ್ಷೇತ್ರದಲ್ಲಿ ನಡೆಯುತ್ತಿರುವಂಥ ಮರದ ಕಸೂತಿ ಕೆಲಸವಾಗಲಿ ಎಲ್ಲ ಕೆಲಸಗಳನ್ನು ನಾವು ವೀಕ್ಷಿಸಿದರೆ ಇದೊಂದು ನಮ್ಮ ಇತಿಹಾಸದಲ್ಲಿ ಒಂದು ಅದ್ಭುತವಾದ ದೇವಾಲಯವಾಗಿ ಈಗ ಮೂಡಿಬಂದಿದೆ. ಇದೇ ತಿಂಗಳು ಮಾರ್ಚ್ 27ರಿಂದ ಏಪ್ರಿಲ್ 7 ತನಕ ಶ್ರೀ ಕ್ಷೇತ್ರದಲ್ಲಿ ಅಷ್ಟಬಂಧ ಬ್ರಹ್ಮಕಲಶ ಮತ್ತು ಮೂಡಪ್ಪ ಸೇವೆ ಇತ್ಯಾದಿ ಕಾರ್ಯಕ್ರಮಗಳು ಬಹಳ ಅದ್ಧೂರಿಯಾಗಿ ನಡೆಯಲಿದೆ.
ಯತಿಶ್ರೇಷ್ಠರಾದ ಎಡನೀರು, ಮಾಣಿಲ, ಒಡಿಯೂರು, ಕೊಂಡೆವೂರು, ರಾಮಚಂದ್ರಾಪುರ, ಆನೆಗುಂದಿ ಹಾಗೂ ಉಡುಪಿ ಅಷ್ಟಮಠದ ಸ್ವಾಮೀಜಿಯವರು ತಮ್ಮ ಬೆಂಬಲ ಹಾಗೂ ಆಶೀರ್ವಾದವನ್ನು ನೀಡಿರುತ್ತಾರೆ. ಚರವು ಕ್ಷೇತ್ರದಿಂದ 27ನೇ ತಾರೀಕು ಬೆಳಗ್ಗೆ 8:30 ಗಂಟೆಗೆ ಹೊರೆಕಾಣಿಗೆ ಇಲ್ಲಿಂದ ಹೊರಡಲಿದೆ. HPCL ಕಾಲೋನಿ ಜೋಕಟ್ಟೆಡು ಸೋಮವಾರ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಪ್ರಸಾದಿತ ದಶಾವತಾರ ಯಕ್ಷಗಾನ ಮಂಡಳಿ ಮೇಳೊಡೆದು ಶ್ರೀದೇವಿ ಮಹಾತ್ಮೆ ಸೇವೆ ಆಟ ನಡೆತಂಡು ಶ್ರೀಮತಿ ವಾರಿಜಾ ಪೂಜಾರ್ತಿ ಬೊಕ್ಕ ಜೋಕುಲು ಅಂಚನೆ ಸಂತೋಷ್ ಕುಮಾರ್ ಬೊಕ್ಕ ಶ್ರೀಮತಿ ಶಿಲ್ಪಾ ಮಕ್ಕಳು ಈ ಸೇವೆ ಆಟ ಅಟ್ಟಣೆ ಮತದಿತ್ತರು. ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಪ್ರಸಾದಿತ ದಶಾವತಾರ ಯಕ್ಷಗಾನ ಮಂಡಳಿದ ಒಟ್ಟು ಆಜಿ ಮೇಳ ಇತದು ಆಟದ ಅಭಿಮಾನಿಲಿನ ಸೇವಾ ಕರ್ತುಲಿನ ಉಮೇದಡು ಸೇವಾ ಆಟೋಲಿನ ತುಳುನಾಡು ಡೋರ್ಮಿಡಗು ಬೊಂದುಲೇರು ಬರ್ಪುನ ಪತ್ತನಾಜ ಮುಟ್ಟ ಯಕ್ಷಗಾನ ಬಯಲಾಟ ನಡಪರೆ ಇತದು ನನ್ನ 2 ತಿಂಗಳು ಮಾತ್ರ ಒರಿದಂಡು ಜೋಕಟ್ಟೆ HPCL ಕಾಲೋನಿಡು ಸೋಮವಾರ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಪ್ರಸಾದಿತ ದಶಾವತಾರ ಯಕ್ಷಗಾನ ಮಂಡಳಿ ಮೇಳೊಡೆದು ಶ್ರೀದೇವಿ ಮಹಾತ್ಮೆ ಪ್ರಸಂಗದ ಸೇವೆ ಆಟ ನಡೆತಂಡು. HPCL ಕಾಲೋನಿ ಜೋಕಟ್ಟೆದ ಸಂತೋಷ್ ಕುಮಾರ್ ಬೊಕ್ಕ ಶ್ರೀಮತಿ ಶಿಲ್ಪಾ ಅಂಚನೆ ಶ್ರೀಮತಿ ವಾರಿಜಾ ಪೂಜಾರ್ದಿ ಬೊಕ್ಕ ಜೋಕುಲು ಈ ಸೇವಾ ಬಯಲಾಟನು ಅಟ್ಟಣೆ ಮಲ್ತದಿತ್ತರು. ಚೌಕಿ ಪೂಜೆ ಆದ ಶ್ರೀದೇವಿ ಮಹಾತ್ಮೆ ಆಟ ಶುರುವಾಂಡು ಊರ್ದ ಸುತ್ತಮುತ್ತದ ಆಟದ ಅಭಿಮಾನಿಲು ಕಟೀಲ್ದ ಭಕ್ತರು ಸೇವಾ ಕರ್ತುಲು ಮೇಳದ ದೇವೇರ್ನ ಪ್ರಸಾದದೆ ತೊಂದು ಆಟ ತುಯ್ಯರು. ఇడగు ఇనిత నమ్మ కుడ్లా తుಳು వార్తలు ముగిండు నన్నెలైతే పొర్తుగు నమ్మ కుడ్లా తుಳು వార్తలు సొల్మేలు.